ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಕಲಿಕಾಳೆ 25ರ ಒಂದಷ್ಟು ಲೆಕ್ಕಗಳು ಉಳಿಕೆಯಾಗಿದ್ದು, ಹಾಗಾಗಿ ಈ ವಿಡಿಯೋದಲ್ಲಿ ಕಲಿಕಾಳೆ 25ರ ಉಳಿದ ಭಾಗ ಮತ್ತು ಕಲಿಕಾಳೆ 26ರನ್ನು ಕವರ್ ಮಾಡಲಾಗುತ್ತೆ. ಇಲ್ಲಿ ಕಲಿಕಾಳೆ 25ರಲ್ಲಿ ಕೋನಗಳಿಗೆ ಸಂಬಂಧಿಸಿದಂಥ ಮಾಹಿತಿ ಇದೆ. ಅಂದರೆ ನಿತ್ಯ ಜೀವನದಲ್ಲಿ ನೋಡಿ ನಾವು ಬೆರಳುಗಳ ಈ ಒಂದು ಭಾಗವನ್ನು ಕೂಡ ನಾವು ಕೋನ ಅಂತೇಳಿ ಹೇಳ್ಬೋದು. ಕತ್ತರಿ ಬಳಸ್ತಕ್ಕಂಥ ಕತ್ತರಿಯ ಈ ಎರಡು ಹಲುಗುಗಳ ನಡುವಿನ ಅಂತರವನ್ನು ಕೂಡ ನಾವು ಕೋನ ಅಂತ ಹೇಳ್ಬೋದು. ಆಮೇಲೆ ಇವು ಫ್ಯಾನ್ಗಳ ಇವು ಎಲೆಗಳು ಬರ್ತಾವಲ್ಲ, ಎಲೆಗಳ ನಡುವಿನ ಅಂತರವನ್ನು ಕೂಡ ನಾವು ಕೋನಗಳು ಅಂತ ಹೇಳ್ಬೋದು ಅಂತೇಳಿ ಹೇಳಿದ್ದಾರೆ. ನೆಕ್ಸ್ಟು ಮುಂದುವರೆದಂತೆ ನಿಮಗೆ ಗೊತ್ತಿರೋ 3 ವಸ್ತುಗಳ ಹೆಸರನ್ನು ಇಂಗ್ಲೀಷ್ ಕ್ಯಾಪಿಟಲ್ ಅಕ್ಷರಗಳಲ್ಲಿ ಬರೆದು ಆ ಹೆಸರಿನ ಪ್ರತಿಯೊಂದು ಅಕ್ಷರಗಳಲ್ಲಿ ಕೋನ ಉಂಟಾಗುವ ಜಾಗವನ್ನು ಗುರುತಿಸಿ. ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರು ಕೆಲವೊಂದು ಎಲ್ಲ ಅಕ್ಷರಗಳು ಕೂಡ ಆಗೋದಿಲ್ಲ. ಈಗ ನೋಡಿ ಫ್ಯಾನ್ ಅಂತೇಳಿ ಬರಿತೀನಿ, FAN ಫ್ಯಾನ್. ನೋಡಿ ಇಲ್ಲೂ ಕೂಡ ಕೋನ ಉಂಟಾಗುತ್ತೆ, ಇದು ಹಿಂಗೆ ಬಂದಿರುತ್ತೆ. ಇಲ್ಲೂ ಕೋನ ಉಂಟಾಗುತ್ತೆ, ಇಲ್ಲಿ ಕೋನ ಉಂಟಾಗುತ್ತೆ, ಇಲ್ಲಿ ಉಂಟಾಗುತ್ತೆ, ಇಲ್ಲಿ ಉಂಟಾಗುತ್ತೆ, ಇಲ್ಲಿ ಉಂಟಾಗುತ್ತೆ, ಇಲ್ಲೇ ಆಗುತ್ತೆ, ಈ ಕಡೆ, ಈ ಕಡೆ, ಈ ಕಡೆ ಫ್ಯಾನ್. ಈ ರೀತಿ ಇಂಗ್ಲೀಷ್ ಕ್ಯಾಪಿಟಲ್ ಅಕ್ಷರದಲ್ಲಿ ಭಾಳಷ್ಟು ಅಕ್ಷರಗಳು ಈ ರೀತಿ ಸಿಗ್ತವೆ. ನೋಡಿ ಈ ಒಂದು ಚಿತ್ರದಲ್ಲಿ ಕೋನ ಉಂಟಾಗ್ತಕ್ಕಂಥದ್ದನ್ನು ತಿರ್ಸಿದ್ದಾರೆ. BC ಒಂದು ಕಿರಣ, BA ಅಂತಕ್ಕಂಥದ್ದು ಒಂದು ಕಿರಣ, B ಅಂತಕ್ಕಂಥದ್ದು ಉಭಯ ಸಾಮಾನ್ಯ ಬಿಂದು. ಅಂದರೆ ಒಂದೇ ಬಿಂದುವಿನಿಂದ ಹೊರಟಂಥ 2 ಕಿರಣಗಳ ನಡುವಿನ ಅಂತರವನ್ನು ನಾವು ಕೋನ ಅಂತೇಳಿ ಕರಿತೀವಿ. ಈ ಕೋನವನ್ನು ಇಲ್ಲಿ B ಬಿಂದುವಿನಲ್ಲಿ ಕೋನ ಉಂಟಾಗಿದೆ, ಅದನ್ನು ನಾವು CBA ಕೋನ ಅಂತೇಳಿ ಕರಿತೀವಿ. ಕೋನವನ್ನು ಈ ಚಿಹ್ನೆಯಿಂದ ಗುರುತಿಸ್ತೀವಿ. ಅಥವಾ ABC ಕೋನ ಅಂತ ಬೇಕಾದ್ರೂ ಕೂಡ ಓದ್ಬೋದು, ಎರಡೂ ಕೂಡ ತಪ್ಪಿಲ್ಲ. ಮುಂದುವರೆದಂತೆ ಕಲಿಕಾಳೆ 26ರ ಆವೃತ ಮತ್ತು ತೆರೆದ ಆಕೃತಿಗಳು ಅಂತೇಳಿ ಹೇಳಿದ್ದೇನೆ. ನೋಡಿ ಸರಳ ರೇಖೆ ಅಥವಾ ವಕ್ರರೇಖೆಯಿಂದಾದ ಮತ್ತು ಆದಿಬಿಂದುವಿನಲ್ಲಿ ಅಂತ್ಯಗೊಳ್ಳುವ ಆಕೃತಿಯನ್ನು ನೋಡಿ. ಫಾರ್ ಎಕ್ಸಾಂಪಲು ನೋಡಿ ಈ ಬಿಂದು ಆದಿಬಿಂದು, ಇಲ್ಲಿಂದ ಶುರು ಮಾಡಿ ಮತ್ತೆ ಬಂದು ಆದಿಬಿಂದುವಿನಲ್ಲೇ ನಾವು ಅಂತ್ಯ ಆದರೆ ಅದನ್ನು ಆವೃತ ಆಕೃತಿ ಅಂತೇಳಿ ಕರಿತೀವಿ. ಈಗ ಇದೊಂದು ಆದಿಬಿಂದು ಅಂದರೆ ಈ ಆದಿಬಿಂದುವಿಗೆ ಬಂದು ಅಲ್ಲಿ ಅಂತ್ಯವಾಗದೆ ಹೋದರೆ ಅನಾವೃತ ಆಕೃತಿಗಳು ಅಥವಾ ತೆರೆದ ಆಕೃತಿಗಳು, ಆವೃತ ಆಕೃತಿಗಳು ಅಥವಾ ತೆರೆದ ಆಕೃತಿಗಳು ಅಂಥೇಳಿ ಕರಿತೀವಿ. ನಿಮ್ಮ ಪರಿಸರದಲ್ಲಿ ಕಾಣಸಿಗುವ ಆವೃತ ಆಕೃತಿಗಳನ್ನು ನೋಡೋಣ. ಈಗ ಹೆಣ್ಣುಮಕ್ಕಳು ಬಳಸ್ತಕ್ಕಂಥ ಬಳೆ, ಇದು ಆವೃತ ಆಕೃತಿಗೆ ಉದಾಹರಣೆ. ವಾಹನಗಳ ಚಕ್ರಗಳು ಆವೃತ ಆಕೃತಿಗೆ ಉದಾಹರಣೆ. ನಮ್ಮ ಮನೆಯ ಬಾಗಿಲುಗಳು ಇವು ಕೂಡ ಆವೃತ ಆಕೃತಿಗೆ ಉದಾಹರಣೆ. ಕಿಟಕಿಗಳ ಫ್ರೇಮ್ಗಳು ಇವು ಕೂಡ ಆವೃತ ಆಕೃತಿಗೆ ಉದಾಹರಣೆ. ಅನಾವೃತ ಆಕೃತಿಗಳಿಗೆ ಅಂದರೆ ನಮ್ಮ ಫರ್ನಿಚರ್ಸ್ಗಳಲ್ಲಿ ಕಾಲುಗಳು, ಯಾವುದೋ ಟೀಫೈ ಈ ರೀತಿ ಇರುತ್ತೆ, ಅಥವಾ ಮಂಚದಲ್ಲಿ ಈ ರೀತಿ ಇರುತ್ತೆ. ಈ ರೀತಿ ಅನೇಕ ಉದಾಹರಣೆಗಳನ್ನು ನಮಗೆ ಸಿಗ್ತವೆ. ಒಟ್ಟು ಆದಿಬಿಂದುವಿನಲ್ಲಿ ಅಂತ್ಯಗೊಳ್ಳದೇ ಇರತಕ್ಕಂಥ ಆಕೃತಿಗಳನ್ನು ನಾವು ಆವೃತ ಆಕೃತಿಗಳು. ಈ ಒಂದು ಬಿಂದು ಆದಿಬಿಂದು ಅಂದರೆ ಪ್ರಾರಂಭದ ಬಿಂದು. ಇಲ್ಲಿ ಪ್ರಾರಂಭದ ಬಿಂದುವಿನಿಂದ ಪ್ರಾರಂಭವಾಗಿ ಮತ್ತು ಅದೇ ಪ್ರಾರಂಭದ ಬಿಂದುವಿನಲ್ಲಿ ಅಂತ್ಯ ಆದರೆ ಅದನ್ನು ಆವೃತ ಆಕೃತಿ ಅಂತ ಕರಿತೀವಿ. ಪ್ರಾರಂಭದ ಬಿಂದುವಿನಲ್ಲಿ ಪ್ರಾರಂಭವಾಗಿ ಅದೇ ಬಿಂದುವಿಗೆ ಬಂದು ಸೇರಲಿಲ್ಲ ಅಂದರೆ ಅದನ್ನು ತೆರೆದ ಆಕೃತಿಗಳು ಅಂತೇಳಿ ಕರಿತೀವಿ. ವೆರಿ ಸಿಂಪಲ್. ಇಲ್ಲಿ ಕೊಟ್ಟಿದೆ ನೋಡಿ ಆವೃತ ಆಕೃತಿಗಳು ಮತ್ತು ತೆರೆದ ಆಕೃತಿಗಳನ್ನು ಬರೀರಿ ಅಂತೇಳಿ ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದೇನೆ. ಅವುಗಳನ್ನು ನಾನು ಆವೃತ ಆಕೃತಿಗಳು ನೋಡಿ ಹೇಳ್ತೀನಿ. ಇದು ಆವೃತ ಆಕೃತಿ, ಆವೃತ ಆಕೃತಿ, ಆವೃತ ಆಕೃತಿ, ಆವೃತ 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 ಆಕೃತಿ, ಆವೃತ ಆಕೃತಿ, ಇದು ಕೂಡ ಆವೃತ, ಇದು ಕೂಡ ಆವೃತ, ಇದು ಆವೃತ ಆಕೃತಿ, ಇದು ಆವೃತ ಆಕೃತಿ, ಇದು ಆವೃತ, ಇದು ಕೂಡ ಆವೃತ ಆಕೃತಿ, ಇದು ಆವೃತ ಆಕೃತಿ, ಇದು ಆವೃತ ಆಕೃತಿ. ಇನ್ನು ಉಳಿದೇ ಇರತಕ್ಕಂಥ ಎಲ್ಲವೂ ಕೂಡ ಏನು ತೆರೆದ ಆಕೃತಿ. ನೋಡಿ ಇಲ್ಲಿ ಓಪನ್ ಇದೆ, ಇದು ತೆರೆದ ಆಕೃತಿ, ಇದು ಕೂಡ ತೆರೆದ ಆಕೃತಿ, ತೆರೆದ ಆಕೃತಿ, ತೆರೆದ ಆಕೃತಿ, ತೆರೆದ ಆಕೃತಿ. ಅರ್ಥ ಆಗ್ತಿದೆಯಾ? ಇದಿಷ್ಟೇ ಈ ತೆರೆದ ಆಕೃತಿ ಮತ್ತು ಆವೃತ ಆಕೃತಿಗಳಿಗೆ ಇರತಕ್ಕಂಥ ವ್ಯತ್ಯಾಸ. ಇದಿಷ್ಟು ಮಾಹಿತಿ ಕಲಿಕಾಳೆ 26ಕ್ಕೆ ಸಂಬಂಧಿಸಿದಂಥದ್ದು. ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.